ಮಂಗಳ ಕಲಾವಿದರು ಕುಡ್ಲ ಅರ್ಪಿಸುವ ಕಟ್ಟೆದ ಗುಳಿಗೆ ಸಾಮಾಜಿಕ ಹಾಸ್ಯಮಯ ತುಳು ನಾಟಕ ಪ್ರದರ್ಶನ ನಗರದ ಕುದ್ಮಲ್ ರಂಗರಾವ್ಪುರ ಭವನದಲ್ಲಿ ನಡೆಯಿತು. ಕುಮಾರ್ಸ್ ಇಂಟರ್ನ್ಯಾಷನಲ್ ಮೂವೀಸ್ನ ಕುಮಾರ್ ಎನ್ ಬಂಗೇರ ಸಾರಥ್ಯ ಹಾಗೂ ಅಶೋಕ್ ಶೆಟ್ಟಿ ಅಮ್ಲಮೊಗರು ನಿರ್ದೇಶನ ಮತ್ತು ಮಂಗಳ ಕಲಾವಿದರು ಕುಡ್ಲ ಅಭಿನಯದ ಕಟ್ಟೆದ ಗುಳಿಗೆ ನಾಟಕ ಪ್ರದರ್ಶನಗೊಂಡಿತು. ನಗರದ ಕುದ್ಮಲ್ ರಂಗರಾವ್ಪುರ ಭವನದಲ್ಲಿ ನಡೆದ ನಾಟಕ ಪ್ರದರ್ಶನದ ಸಭಾ ಕಾರ್ಯಕ್ರಮವನ್ನು ಮಡೂರು ಶ್ರೀ ಭಗವತಿ ಕ್ಷೇತ್ರದ ಜಗದೀಶ್ ಕಾರ್ನವರ್ ಅವರು ಉದ್ಘಾಟಿಸಿದರು. ಬಳಿಕ ಹಿರಿಯ ರಂಗ ಕಲಾವಿದ ಯಾದವ ಮಣ್ಣಗುಡ್ಡೆ ಅವರನ್ನ ವೇದಿಕೆಯಲ್ಲಿ ಗಣ್ಯರು ಸನ್ಮಾನಿಸಿದರು. ಮಾತ್ರವಲ್ಲದೆ ರಂಗ ಕಲಾವಿದರಾದ ಸುರೇಶ್ ಹಾಗೂ ಅಭಿಷೇಕ್ ಧರ್ಮಪಾಲ್ ಶೆಟ್ಟಿ ಅವರಿಗೆ ಸಹಾಯಧನವನ್ನು ವಿತರಿಸಲಾಯಿತು. ವೇದಿಕೆಯಲ್ಲಿ ಉದ್ಯಮಿಗಳಾದ ಉದಯ್ ಕುಮಾರ್ ಶೆಟ್ಟಿ, ಸದಾಶಿವ ಶೆಟ್ಟಿ, ಕಾರ್ಯಕ್ರಮದ ವ್ಯವಸ್ಥಾಪಕರಾದ ಧನಂಜಯ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.